ಸರಬರಾಜು ಕಂಪನಿ ಉಳ್ಳಾಲ ಉಪವಿಭಾಗದಲ್ಲಿ ಇವತ್ತು ಅನೇಕ ಸಂಖ್ಯೆಯಲ್ಲಿ ಗ್ರಾಹಕರು ಸೇರಿ ಬಿಲ್ಲಿನ ಬಗ್ಗೆ ಮಾಹಿತಿಯನ್ನು ಕೋರಿದರು. ಬಿಲ್ಲಿನಲ್ಲಿ ನಾವು ಏಪ್ರಿಲ್ ತಿಂಗಳಲ್ಲಿ ಲಾಕ್ಡೌನ್ ಇದ್ದ ಕಾರಣ ಯಾವುದೇ ರೀತಿಯ ರೀಡಿಂಗನ್ನು ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ 3 ತಿಂಗಳ ಅವರೇಜ್ ಆಧಾರದಲ್ಲಿ ಏಪ್ರಿಲ್ ಮಂತ್ನ ಬಿಲ್ಲನ್ನು SMS ಸಂದೇಶ ಮೂಲಕ ಮೊಬೈಲ್ಗೆ ಕಳಿಸಲಾಗಿತ್ತು. ಯಾವುದೇ ರೀತಿಯ ಬಿಲ್ಲನ್ನು ಸ್ಥಳದಲ್ಲಿ ನೀಡಲಾಗಿರುವುದಿಲ್ಲ. ಹಾಗೂ ಮೇ ತಿಂಗಳಲ್ಲಿ ಮೀಟರ್ ರೀಡರು ಮನೆಗಳಿಗೆ ಹೋಗಿ ಬಿಲ್ಲನ್ನು ವಿತರಿಸುವಾಗ 2 ತಿಂಗಳ ಕನ್ಸಂಪ್ಷನ್ ಅದರಲ್ಲಿ ರೆಕಾರ್ಡ್ ಆಗಿರ್ತದೆ. ಹಾಗೂ ಅದರ 2 ತಿಂಗಳ ಒಟ್ಟು ಯೂನಿಟನ್ನು 2 ತಿಂಗಳಿಗೆ ಸಮವಾಗಿ ಹಂಚಿ ಬಿಲ್ಲನ್ನು ನೀಡಲಾಗಿದೆ. ಈಗ ಪ್ರಸ್ತುತ ನೀಡಿರುವ ಬಿಲ್ಲಿನಲ್ಲಿ ಮೇ ತಿಂಗಳ ಬಿಲ್ ಎಷ್ಟು ಎಂಬುದರ ಬಗ್ಗೆ ಮಾಹಿತಿ ಇದ್ದು, ಅರಿಯರ್ಸ್ ಮತ್ತು ಇಂಟ್ರೆಸ್ಟ್ ಕಾಲಮಲ್ಲಿ ನಮ್ಮ ಹಳೆಯ ಬಾಕಿ ತೋರಿಸ್ತಿರ್ತದೆ. ಅದರ್ಸ್ ಕಾಲಮ್ನಲ್ಲಿ ಈಗ ನಮ್ಮ ಡಿಫರೆನ್ಸ್ ಏನು ಬಂದಿದೆ, ನಾವು ಅಂದಾಜು ನೀಡಿರುವ ಯೂನಿಟ್ಗೂ ಮತ್ತು ಈಗ ಮೀಟರ್ ರೀಡಿಂಗ್ ಆದಮೇಲೆ ಬಂದಿರುವಂತಹ ಮೀಟರ್ ರೀಡಿಂಗ್ ಮಧ್ಯೆ ಇರುವ ಡಿಫರೆನ್ಸನ್ನು ಅದರ್ಸ್ ಎಂಬ ಕಾಲಮ್ನಲ್ಲಿ ನಮೂದಿಸಲಾಗಿದೆ. ಡಿಫರೆನ್ಸ್ ಸಾಮಾನ್ಯವಾಗಿ ಏನಾಗಿದೆ ಅಂದರೆ, ನಾವು ಮಾರ್ಚಲ್ಲಿ ನೀಡಿರುವಂಥ ಬಿಲ್ಲು 28 ದಿನಗಳಿಗೆ ಸಂಬಂಧಪಟ್ಟ ಫೆಬ್ರವರಿ ತಿಂಗಳಿದಾಗಿರ್ತದೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಿರಂತರ ವಿದ್ಯುತ್ ಸರಬರಾಜನ್ನು ನೀಡಲಾಗಿದ್ದು, ಸಾಮಾನ್ಯವಾಗಿ ವಿದ್ಯುತ್ ಕನ್ಸಂಪ್ಷನ್ ಯೂನಿಟ್ಗಳು ಬಳಕೆ ಸ್ವಲ್ಪ ಜಾಸ್ತಿ ಆಗಿರುವುದರಿಂದ ಸ್ವಲ್ಪ ಗೊಂದಲ ಆಗಿ ಬಿಲ್ ಜಾಸ್ತಿ ಆಗಿರೋ ಬಗ್ಗೆ ಗ್ರಾಹಕರು ನಮ್ಮ ಕಚೇರಿಯನ್ನು ಸಂಪರ್ಕಿಸುತ್ತಿದ್ದಾರೆ. ಇವರಿಗೆ ಮಾಹಿತಿ ನೀಡಲು 2 ವಿಚಾರಣಾ ಕೌಂಟರ್ಗಳನ್ನು ತೆರೆಯಲಾಗಿದೆ ಮತ್ತು ಅವರಿಗೆ ಕಂಪ್ಯೂಟರ್ನಲ್ಲಿ ಇದು ಎಲ್ಲ ಆನ್ಲೈನಲ್ಲಿ ಆಗುವಂಥ ಮಾಹಿತಿ ಆಗಿರುವುದರಿಂದ ಕಂಪ್ಯೂಟರ್ನಲ್ಲಿ ಸ್ಥಳದಲ್ಲೇ ನೋಡಿ ಅವರಿಗೆ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಏನಾದರೂ ಇದಕ್ಕೆ ಹೆಚ್ಚಿನ ಏನಾದರೂ ಸಂಶಯಗಳಿದ್ದಲ್ಲಿ ಗ್ರಾಹಕರು ಅರ್ಜಿ ಮೂಲಕ ನಮ್ಮ ಕಂಪ್ಲೇಂಟ್ಗಳನ್ನು ನೀಡಿದರೆ ಸೂಕ್ತ ರೀತಿಯಲ್ಲಿ ನಾವು ಪರಿಹರಿಸಲು ಕ್ರಮ ಕೈಗೊಳ್ತೇವೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು.